ನಮ್ಮ ಪಾರ್ಕಿನ ರೂಲ್ಸ್ ಮತ್ತು ರೆಗ್ಯುಲೇಷನ್ ಬಗ್ಗೆ ಇನ್ನಿತರ ಬಗ್ಗೆ ವಿಚಾರ ಮಾಡಿ ಬರಲು ಖರ್ಚಾದಂಥ ಹಣ 1200 ರೂಪಾಯಿ ಖಾತೆಯಿಂದ ತೆಗೆಯಲಾಯಿತು. ಮೊದಲನೇದಾಗಿ ಅವತ್ತೊಂದು ತೀರ್ಮಾನ ತಗೊಂಡಿತ್ತು, ತಿಂಗಳಿಗೆ 50 ರೂಪಾಯಿ ಮೆಂಬರ್ಶಿಪ್ ಕಲೆಕ್ಷನ್ ಮಾಡುವಂತೆ. ಮಾರ್ಚ್ 17/3/2021 ಮೆಂಬರ್ಶಿಪ್ ಕಲೆಕ್ಷನ್ 2500 ರೂಪಾಯಿ ಖಾತೆಯಲ್ಲಿ ಜಮಾ ಮಾಡಲಾಯಿತು. ಟೋಟಲ್ ಅಮೌಂಟ್ 8140 ರೂಪಾಯಿ. ನಮ್ಮ ಖಾತೆಗೆ SP ಇನ್ಫ್ರಮ್ 1/4/2020 ಟು 31/3/21 ಬಡ್ಡಿಯನ್ನು 33 ರೂಪಾಯಿ ಹಾಕಿರುತ್ತಾರೆ. ಅದನಂತರ 31/3/2021 SMS ಚಾರ್ಜ್ ಅಂತ 25 ರೂಪಾಯಿ ಡೆಬಿಟ್ ಆಗಿರುತ್ತದೆ. 27/4/2021 ಏಪ್ರಿಲ್ ತಿಂಗಳಲ್ಲಿ ಮೆಂಬರ್ಶಿಪ್ ಜಮಾ ಮಾಡಿದ ಹಣ 1850 ರೂಪಾಯಿ ಖಾತೆಗೆ ಜಮಾ ಮಾಡಲಾಗಿದೆ. 5/7/2021 ನಮ್ಮ ಪಾರ್ಕಿನ ಚಾಲಕರಾದ ರಾಜೇಶ್ ಇವರ ಮರಣ ದಿವಸ ಫ್ಲೆಕ್ಸ್ ಮತ್ತು ಹೂವು ಹಾಕಲಿಕ್ಕೆ 1000 ರೂಪಾಯಿ ಖಾತೆಯಿಂದ ತೆಗೆಯಲಾಗಿತ್ತು. ನಂತರ 9/8/2021 3000 ರೂಪಾಯಿಯನ್ನು ಖಾತೆಯಿಂದ ತೆಗೆಯಲಾಯಿತು. ಅದು ಸ್ವಾತಂತ್ರ್ಯ ದಿನಾಚರಣೆದ ಖರ್ಚಿಗಾಗಿ. ನಂತರ 8/9/2021 4020 ರೂಪಾಯಿ. 7/10/2021 4000 ರೂಪಾಯಿ. 21/9 4000. 7/10/2021 2550 ರೂಪಾಯಿ. 11/10/2021 1550 ರೂಪಾಯಿ. 9/11/2021 3800 ರೂಪಾಯಿ ಜಮಾ ಮಾಡಲಾಗಿದೆ. ಈಗ ಖಾತೆಯಲ್ಲಿರುವ ಮೊತ್ತ 21,918 ರೂಪಾಯಿ ಆಗಿರುತ್ತದೆ. ಅದರಲ್ಲಿ ನಿನ್ನೆ 1000 ರೂಪಾಯಿಯನ್ನು ತೆಗೆಯಲಾಗಿದೆ. ಈಗ ಇರುವ ಮೊತ್ತ ಹಣ 20,918 ರೂಪಾಯಿ ಆಗಿರುತ್ತದೆ. ಹಾಗೂ ಇವತ್ತು ನಮ್ಮ ಪಾರ್ಕಿನ ಮಹಾಸಭೆಗೆ ಈ ಹಾಲನ್ನು ಒದಗಿಸಿಕೊಟ್ಟವರು ನಮ್ಮ ಪಾರ್ಕಿನ ಎದುರುಗಡೆ ಇರುವ ದುರ್ಗಾಂಬ ಬಸ್ ಟಿಕೆಟ್ ಆಫೀಸಿನ ಪಜ್ಜು ಎಂಬವರು. ಇಲ್ಲಿಂದ ಈ ಹಾಲಿಗೆ ಇವತ್ತು 1500 ರೂಪಾಯಿ ಬಾಡಿಗೆಯನ್ನು ನಮ್ಮ ಖಾತೆಯಿಂದಲೇ ತೆಗೆದದ್ದು. ಹಾಗೂ ಇವತ್ತು ಚಹಾ ಮತ್ತು ತಿಂಡಿಯ ವ್ಯವಸ್ಥೆಯನ್ನು ಮಾಡುವುದಕ್ಕೆ 1500 ರೂಪಾಯಿ. ಹಾಗೂ ನಮ್ಮ ಪಾರ್ಕಿನ ರಿಜಿಸ್ಟ್ರೇಷನ್ ರಿನ್ಯೂವಲ್ ಮಾಡಲು 600 ರೂಪಾಯಿ. ಟೋಟಲ್ ಇವತ್ತಿನ ಮಹಾಸಭೆಯ ಖರ್ಚು 3600 ರೂಪಾಯಿ ಆಗಿರುತ್ತದೆ. ಆ ಹಣವನ್ನು ನವೆಂಬರ್ ತಿಂಗಳಿನ ಮೆಂಬರ್ಶಿಪ್ ಹಣದಿಂದ ತೆಗೆಯಲಾಗಿದೆ. 2150 ರೂಪಾಯಿ ಮೆಂಬರ್ಶಿಪ್ ಬಂದಿರುತ್ತದೆ. ಖಾತೆಯಿಂದ ನಿನ್ನೆ 1000 ತೆಗೆದದ್ದು. ಟೋಟಲ್ 3150 ರೂಪಾಯಿ ನನ್ನ ಕೈಗೆ ಬಂದಿರುತ್ತದೆ. ಅದರಲ್ಲಿ ಹಾಲಿಗೆ 1500 ಕೊಟ್ಟಿದ್ದೀನಿ ಮತ್ತು ಚಹಾ ತಿಂಡಿಯ ವ್ಯವಸ್ಥೆಗೆ ಅಂತ 1500 ರೂಪಾಯಿ ಕೊಟ್ಟಿದ್ದೀನಿ. ರಿಜಿಸ್ಟ್ರೇಷನ್ ಇವತ್ತು ವಾರ್ಷಿಕ ಮಹಾಸಭೆಯ ಸಂದರ್ಭದಲ್ಲಿ ನಮ್ಮ ಪಾರ್ಕಿನ ಆಟೋ ಚಾಲಕರಾದ ಶರೀಫ್ ಇವರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಯಾಕೆಂದರೆ ಇದ್ರೂ ಕೂಡ ನಮ್ಮ ಯನಪಯ ಪಾರ್ಕಿನಲ್ಲಿ ದುಡಿದು ಅವರ ಒಂದು ಸಾಹಸವನ್ನು ತೋರಿಸುವಂಥ ಒಳ್ಳೆ ಕೆಲಸವನ್ನು ಮಾಡ್ತಾ ಈ ವಿಷಯ ಹೇಳಲಿಕ್ಕೆ ನಾನು ಇಚ್ಛೆ ಪಡುವುದು ಏನಂದರೆ, ಈ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಕೈಕಾಲು ಸರಿ ಇದ್ದು ಒಳ್ಳೆ ಗಟ್ಟಿದ್ದ ಜೀವ ಇದ್ದರೂ ಕೂಡ ಸುಮ್ಮನೆ ಆ ಕಡೆ ಈ ಕಡೆ ತಿರ್ಕೊಂಡು ದಿವಸ ತೆಗೆಯುವವರಿದ್ದಾರೆ. ಅಂಥ ಸಂದರ್ಭದಲ್ಲಿ ಇಷ್ಟೊಂದು ಕಷ್ಟ ಇದ್ದರೂ ಕೂಡ ನಾನೇ ದುಡಿದು ನನ್ನ ಮನೆಯವರಿಗೆ ಸಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಅವರ ಶಕ್ತಿಯನ್ನು ಮೀರಿ ಅವರು ನಮ್ಮ ಪಾರ್ಕಲ್ಲಿ ದುಡಿತಾ ಇದ್ದಾರೆ. ತುಂಬ ಹೆಮ್ಮೆ ಆದಂಥ ವಿಷಯ ಇದು. ಅವರಿಗೆ ಶಾಲ್ ಹಾಕಿ ನಮ್ಮ ಪಾರ್ಕಿನ ಅಧ್ಯಕ್ಷರಾದ ಅನೀಫ್ ಇವರು ಸನ್ಮಾನ ಮಾಡಬೇಕಂತೂ ಕೇಳ್ಕೊಳ್ತಾ ಇದ್ದೀನಿ.
ನಮ್ಮ ಪಾರ್ಕಿನ ಹಿರಿಯರಾದ ಭಾವಕಯ್ಯರು ವೇದಿಕೆಗೆ ಬರಬೇಕು. ನಮ್ಮ ಪಾರ್ಕಲ್ಲಿ ಇಷ್ಟು ಏಜ್ ಆದರೂ ಕೂಡ ನಮ್ಮ ಪಾರ್ಕಲ್ಲಿ ದುಡಿದು ಅವರ ಖರ್ಚಿಗೆ ಮತ್ತು ಉಳಿದ ಹಣ ಅವರ ಮನೆಯವರಿಗೆ ತಲುಪುವಂತೆ ನನ್ನ ಸ್ವಂತ ಕಾಲಲ್ಲಿ ಎಷ್ಟು ಸಮಯ ನನಗೆ ದುಡಿಲಿಕ್ಕಾಗ್ತದೋ ಅಷ್ಟು ಸಮಯ ನಾನೇ ದುಡಿದು ನಮ್ಮ ಮನೆಯವರನ್ನು ಕೂಡ ಸಾಕಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಏಜಲ್ಲೂ ಕೂಡ ಅವರು ನಮ್ಮ ಪಾರ್ಕಲ್ಲಿ ದುಡಿಯೋದು ನಮಗೆ ಹೆಮ್ಮೆ ಅಂತ ವಿಷಯ. ಅವರಿಗೆ ಕೂಡ ನಮ್ಮ ಪಾರ್ಕಿನ ಗೌರವಾಧ್ಯಕ್ಷರು ಮಯ್ಯದವರು ಶಾಲ್ ನೀಡಿ ಸನ್ಮಾನ ಮಾಡಬೇಕು ಎಂದು ವಿನಂತಿಸ್ತೀವಿ. ನಮ್ಮ ಹಿರಿಯರಾದ ಅಬ್ಬಾಸ್ ಅಕ್ಕ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತೀವಿ. ಅವರಿಗೆ ನಮ್ಮ ಪಾರ್ಕಿನ ಕೋಚಾಧಿಕಾರದ ಶರೀಫ್ ಇವರು ಶಾಲ್ ನೀಡಿ ಸನ್ಮಾನ ಮಾಡಬೇಕಾಗಿ ವಿನಂತಿಸಿ. ಇನ್ನೊಬ್ಬರು ನಮ್ಮ ಪ್ರಕಾಶ್ ಅಣ್ಣ ಕೂಡ ವೇದಿಕೆಗೆ ಬರಬೇಕು. ಚಾಲಕರಾದ ವಿಲ್ಫರ್ಡ್ ಡಿಸೋಜ ಇವರು ಕೂಡ ವೇದಿಕೆಗೆ ಬರಬೇಕು. ಇಲ್ಲಿ ರಿಜಿಸ್ಟ್ರೇಷನ್ ಮಾಡುವಾಗ ಸ್ಟಾರ್ಟಿಂಗ್ ಆಗಿ ರಿಜಿಸ್ಟ್ರೇಷನ್ ಮಾಡುವಂಥ ಕಾರ್ಯಕ್ರಮಕ್ಕೆ ಹೊರಟಾಗ ನಮ್ಮ ಮುಂದೆ ನಿಂತ್ಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತಾರೆ ವಿಲ್ಫರ್ಡ್ ಇವರು. ಅವರಿಗೂ ಕೂಡ ನಮ್ಮ ಪಾರ್ಕಿನ ಮಾಜಿ ಅಧ್ಯಕ್ಷರಾದ ಇರ್ಫಾನ್ ಇವರು ಶಾಲ್ ಹಾಕಿ ಸನ್ಮಾನ ನೀಡಬೇಕಾಗಿ ವಿನಂತಿಸಿದೆ. ನಮ್ಮ Y.M.C ಆಟೋ ಚಾಲಕರು ಮತ್ತು ಮಾಲಕರ ಸಂಘದ ಕಮಿಟಿ ಪುನರಚನೆ ಮಾಡಲಿದೆ. ಈಗ ನಮ್ಮ ಏನಪ್ಪಯ್ಯ ಪಾರ್ಕಿನಲ್ಲಿ ಹನೀಫ್ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಈ ಕಮಿಟಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಅವರೇ ಅಧ್ಯಕ್ಷರಾಗ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಒಂದು ಕಮಿಟಿಯಲ್ಲಿ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಾದ್ರೆ ತುಂಬ ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ಕಮಿಟಿಯಲ್ಲಿ 56 ಮೆಂಬರ್ ಇದ್ದೀವಿ ನಾವು 56 ಮೆಂಬರಲ್ಲಿ 56 ಅಭಿಪ್ರಾಯ ಇರ್ತದೆ, 1000 ಪ್ರಾಬ್ಲಮ್ಸ್ ಬರ್ತದೆ. ಅದನ್ನು ಕೂತ್ಕೊಂಡು ಆಲೋಚನೆ ಮಾಡಿ 4 ಜನರನ್ನು ಕಮಿಟಿಯವರನ್ನು ಕರೆದು ಅವರ ಮಧ್ಯೆ ಅದನ್ನು ಇಟ್ಟು ಆ ವಿಷಯದಲ್ಲಿ ಶಾಂತ ರೀತಿಯಲ್ಲಿ ಯಾವ ಥರ ಆ ಪ್ರಾಬ್ಲಮ್ ಸರಿ ಮಾಡುವುದಂತ ಆಲೋಚನೆ ಮಾಡುವಂಥ ವ್ಯಕ್ತಿ ನಮ್ಮ ಹನೀಫ್ ಅವರು. ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ಅವರಿಗೆ ಈ ಸಲ ಅಧ್ಯಕ್ಷ ಸ್ಥಾನವನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡುವಂಥ ನಮ್ಮ ಕಮಿಟಿಯ ಮೆಂಬರ್ಸ್ನವರ ಅಭಿಪ್ರಾಯದ ಮೇರೆಗೆ ಈ ಕಾರ್ಯಕ್ರಮವನ್ನು ಮುಂದೆ ತಗೊಂಡ್ಬೋದು. ಎಲ್ಲರೂ ಕಲಿಯಲಿ, ನಮ್ಮ ಅಭಿಪ್ರಾಯ ಪ್ರಕಾರ ಎಲ್ಲರೂ ಕಲಿಯಲಿ, ಎಲ್ಲರಿಗೂ ಅದು ಅನುಭವ ಆಗಬೇಕು. ಏನು ಹೇಳ್ತೀರಾ? ಇದೀಗ ನಿಮ್ಮ ಒಂದು ಸಾಕು. ಆಯ್ಕೆ ಮಂತೊಂದು ನಮ್ಮಲ್ಪ ಭರತ್, ಹನೀಫು, ಮಯ್ಯದ್, ಶರೀಫು, ರಮೇಶ್, ಇರ್ಫಾನ್. నేను చీటు బాడువ ఈ చీటుడు ఏర్ బర్పేరు అక్లేగా అధ్యక్ష స్థానం కొరకు. ఇఫ్ 13 మయ్యద్ 4, భరత్ 3,
ಇರ್ಫಾನ್ ಐನ್ ಇತ್ತ ಅಧ್ಯಕ್ಷ ಸ್ಥಾನವನ್ನು ಅನಿಫೆಂಬೆರೆಗೆ ಆಯ್ಕೆ ಆಗ್ತಂಡು. ಅಧ್ಯಕ್ಷರಾಯಿನ ಅನಿಫೆಂಬೆರೆ ಉಪಾಧ್ಯಕ್ಷರೇನು ಚಾಯ್ಸ್ ಮಲ್ಪೋಡು. ಅಪ್ಪ ಒಂಜಿ ಓಟು ಪಾಡ್ದು ಒಂಜಿ ಅಧ್ಯಕ್ಷನ ದೆತ್ತುಬೊಕ್ಕ ಅವು ಐತ್ಕಿ ಬೋರ್ಡ್ ಐನ ಕಮಿಟಿ ಏರು ಬೋರ್ಡು ಅವು ಅಧ್ಯಕ್ಷ ಎಂದು ತೀರ್ಮಾನ ಮನ್ಪುನು ಅವು ಇತ್ತೆ ಇಂದೇ ಲೆಕ್ಕ ಎಂಕ್ಲೆಗ್ ಬೋರ್ಡು ಅಂಡ ಎಂಕ್ ಬೇತಗ್ಲನ್ನ ದೆತ್ತದು ಕಮಿಟಿ ರಚನೆ ಮನ್ಪೆ ರಾಪುಜಿ ಎಂಕಿ ಏರು ಬೋರ್ಡು ಐನು ಯಾನು ದೆಪ್ಪುವೆ ದೆತ್ತದ ಕಮಿಟಿನ ತುಂಬಕ್ಕೆ ದೆತ್ತೊಂದು ಬೋಪೆ. ಹಂಜಾ ಮತ್ತು ಮಯ್ಯದ್ ಇವರನ್ನೇ ಆಯ್ಕೆ ಮಾಡಿಕೊಂಡಿರ್ತೀವಿ. ನಮ್ಮ ಕಮಿಟಿಯ ಕಾರ್ಯದರ್ಶಿಯಾಗಿ ಅವರನ್ನೇ ಆಯ್ಕೆ ಮಾಡುವಂತ ತೀರ್ಮಾನ ಮಾಡಲಾಗಿದೆ. ಮಹಾಸಭೆಗೆ ಆಗಮಿಸಿದಂತ ಎಲ್ಲ ಆಟೋ ಚಾಲಕರು ಮತ್ತು ಮಾಲಕರಿಗೂ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಈ ಕಮಿಟಿಯ ಸಭೆಯನ್ನು ಮುಕ್ತಾಯಗೊಳ್ತಾ ಇದ್ದೀವಿ.